ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷದೀಪೋತ್ಸವದ ಸರ್ವ ತಯಾರಿಗಳು ನಡೆದಿದೆ. ಲಕ್ಷದೀಪೋತ್ಸವದ ಅತಿಥಿ ಸತ್ಕಾರ ಹೇಗಾಗತ್ತೆ, ಅತಿಥಿ ಸತ್ಕಾರದ ಜವಾಬ್ದಾರಿಯನ್ನು ತುಂಬ ಜನ ಹಂಚ್ಕೊಂಡಿದ್ದಾರೆ. ಅದರಲ್ಲಿ ಒಬ್ಬರು ದೇವಳದ ಮ್ಯಾನೇಜರ್ ಆಗಿರುವಂಥ ಪಾರ್ಶ್ವನಾಥ ಜೈನ್ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಸರ್, ಲಕ್ಷದೀಪೋತ್ಸವಕ್ಕೆ ಹೇಗೆ ತಯಾರಿ ನಡೆಸಿದ್ದೀರಿ? ಹೇಗಾಗಿದೆ? ಎಲ್ಲ ತಯಾರಿಗಳು ಮುಗ್ದಿದೆಯಾ? ತಯಾರಿಗಳೆಲ್ಲ ಆಲ್ಮೋಸ್ಟ್ ಮುಗ್ದಿದೆ, ಎಲ್ಲ ಆಗಿದೆ. ಎಲ್ಲ ಅತಿಥಿಗಳೆಲ್ಲ ಫಿಕ್ಸ್ ಆಗಿದ್ದಾರೆ, ಈಗ ಬರ್ತಾ ಇದ್ದಾರೆ. ಅತಿಥಿಗಳ ವ್ಯವಸ್ಥೆ ಎಲ್ಲ ಆಗಿದೆ. ಮತ್ತು ಮೊನ್ನೆದೆಲ್ಲ ಯಥಾಸ್ಥಿತಿ ನಡೀತಾ ಇದೆ ಹಾಗೆ. ಲಕ್ಷದೀಪೋತ್ಸವ ಅಂತಂದಾಗ ನಿಮ್ಮದು ಜವಾಬ್ದಾರಿಗಳು ಹೆಚ್ಚುತ್ತೆ, ಬಹಳಷ್ಟು ಬ್ಯುಸಿ ಇರ್ತೀರಿ. ಈ ಸಲದ ಅತಿಥಿ ಗಣ್ಯರಿಗೆ ಯಾವ ರೀತಿಯಾದ ವ್ಯವಸ್ಥೆ? ಅತಿಥಿ ನಮಗೆ ಯಾಕೆಂದರೆ ನಿತ್ಯವೂ ಇಲ್ಲಿ ಅತಿಥಿಗಳಿರೋದ್ರಿಂದ ಹೆಚ್ಚಾಗಿ ನಾವೇನು ಜಾಸ್ತಿ ಪ್ರಿಪೇರ್ ಆಗುವಂಥದ್ದು ಇರೋದಿಲ್ಲ. ಅಂತೂ ಈಗ ನಾವಾಗಿ ವಿಶೇಷವಾಗಿ ಅವರನ್ನು ಆಹ್ವಾನ ಮಾಡಿರೋದು ಅವರನ್ನು ಸ್ವಲ್ಪ ತುಂಬ ಇದರಲ್ಲಿ ನೋಡ್ಕೊಳ್ಬೇಕಾಗ್ತದೆ ಬಿಟ್ಟರೆ ಮತ್ತೆ ಹೆಚ್ಚಿಗೆ ನಮಗೆ ವ್ಯತ್ಯಾಸ ಕಾಣೋದಿಲ್ಲ ಇಲ್ಲಿ ಹಾಗೆ. ಪಾರ್ಶ್ವನಾಥ ಜೈನರು ಇಲ್ಲೇ ಇರೋದ್ರಿಂದ, ಇಲ್ಲೇ ಇದ್ದಿದ್ದರಿಂದ ಲಕ್ಷದೀಪೋತ್ಸವ ಅಂತ ಹೇಳುವಂಥ ನಿಮ್ಮ ಬಾಲ್ಯದಲ್ಲಿ ನೀವು ಎಂಜಾಯ್ ಮಾಡಿದಂತಹ ಉತ್ಸವಗಳು, ಈಗ ನೀವು ಜವಾಬ್ದಾರಿಯಲ್ಲಿದ್ದೀರಿ. ಲಕ್ಷದೀಪೋತ್ಸವ ನೆನಪುಗಳನ್ನು ಹೇಗೆ ಮಾಡ್ಕೋತೀರಿ? ಲಕ್ಷದೀಪೋತ್ಸವ ನಾವೆಲ್ಲ ಚಿಕ್ಕದಿರುವಾಗ ನಮಗೆ ಲಕ್ಷದೀಪೋತ್ಸವ ಉಂಟುನಾ, ನಮಗೆ ಒಂದು ವಾರ ಸ್ಕೂಲಿಗೆ ರಜೆ ಇದೆ ಅಂತೇಳಿ ಆಗ ನಿತ್ಯ ನಮಗೆ ಉತ್ಸವಗಳೆಲ್ಲ. ಆಗ ಲಕ್ಷದೀಪೋತ್ಸವ ಸ್ಟಾರ್ಟ್ ಆಗ್ತದೆ ಅಂತ ಹೇಳುವಾಗ ನಾವು ದೀಪಾವಳಿ ಕಳೆದಗಳೇ ರೆಡಿ ಆಗ್ತದೆ. ಈ ಸಲ ಜಾತ್ರೆಗೆ ತಿರುಗಲಿಕ್ಕಿದೆ, ತೊಟ್ಟಿಲಲ್ಲಿ ಕೂತ್ಕೊಳ್ಬೇಕು. ಆವಾಗ ಈ ಥರ ಜಾಯಿಂಟ್ ವೀಲ್ ಎಲ್ಲ ಮರದ ತೊಟ್ಟಿಲುಗಳೆಲ್ಲ ಇತ್ತು. ನಮಗೆ ಅದೆಲ್ಲ ಆವಾಗ ಅದೊಂದು ಕಲ್ಪನೆ ಇತ್ತು, ಈಗ ತೊಟ್ಟಿಲು ಬರ್ತದೆ. ನಾವು ಸ್ಕೂಲಿಂದ ಬರುವಾಗೆಲ್ಲ ನೋಡೋದು, ತೊಟ್ಟಿಲು ಬಂದಿದ, ರೆಡಿ ಮಾಡ್ತಾ ಇದ್ದಾರೆ, ಅದು ದಿನ ಅವ್ರು ಫಿಕ್ಸ್ ಮಾಡೋದು, ಅದನ್ನೆಲ್ಲ ನೋಡ್ತಾ ಅದನ್ನು ನೆನಪು ಮಾಡ್ಕೊಳ್ತಾ ಇದ್ವಿ. ಈಗ ಅದರ ಬದಲಿಗೆ ಜಾಯಿಂಟ್ ಮೇಲೆ ಬಂದಿದೆ ಈಗ ಹಾಗೆ. ಅಂದಿನ ಲಕ್ಷದೀಪೋತ್ಸವ, ಇವತ್ತು ನೀವು ಜವಾಬ್ದಾರಿ ಇದೆ, ಇವತ್ತು ನೀವು ಒಂದಷ್ಟು ಕೆಲಸ ಕಾರ್ಯಗಳು, ದೀಪೋತ್ಸವದ ಸಂದರ್ಭ ನಿಮಗೆ ಕೆಲಸ ಕಾರ್ಯಗಳಿರ್ತವೆ. ಅಂದಿನ ಲಕ್ಷದೀಪೋತ್ಸವಕ್ಕೂ ಇಂದಿನ ಲಕ್ಷದೀಪೋತ್ಸವಕ್ಕೆ ಅಜಗಜಾಂತರ ವ್ಯತ್ಯಾಸಗಳಿವೆ. ಏನೆಲ್ಲ ವ್ಯತ್ಯಾಸಗಳನ್ನು ಕಾಣ್ತೀರಿ? ಅಂದಿನ ವ್ಯತ್ಯಾಸಗಳಂತೇಳಿದ್ರೆ ಈಗಿನ ಬದಲಾವಣೆಗಳಿಗೆ ಆವಾಗ ಏನಂದ್ರೆ ನಮಗೆ ಜವಾಬ್ದಾರಿ ಇರಲಿಲ್ಲ, ನಾವು ಎಂಜಾಯ್ಮೆಂಟಲ್ಲಿ ಇರ್ತೀವಿ. ಈಗ ಒಂದು ಜಾತ್ರೆ ಜವಾಬ್ದಾರಿ ತಗೊಂಡು ಅದರಲ್ಲಿ ಒಂದು ಒಟ್ಟಿಗೆ ಇನ್ವಾಲ್ವ್ಮೆಂಟ್ ಆಗಿ ಎಂಜಾಯ್ ಮಾಡ್ತಾ ಇರೋದು ಹಾಗೆ. ಹೌದು. ಲಕ್ಷದೀಪೋತ್ಸವದಲ್ಲಿ ಅತಿ ಹೆಚ್ಚು ಪರ್ಚೇಸ್ ಮಾಡಬೇಕು, ಇದನ್ನೊಂದು ಪರ್ಚೇಸ್ ಮಾಡಬೇಕು ಅಂತಂದರೆ ಯಾವುದು? ನಮಗೆ ಈಗ ಪರ್ಚೇಸ್ ಮಾಡುವಂಥ ಇದಕ್ಕೆ ಹೋಗುವಂಥ ಇದ್ದೇ ಇಲ್ಲ. ಮನೆಯವರು ಬರ್ತಾರೆ, ಮನೆಯವರು ನೀವು ಹೋಗಿ ಬನ್ನಿ ಅಂತೇಳಿ, ನಮ್ಮನ್ನು ಕಾಯಬೇಡಿ ಅಂತ ಹೇಳಿದೆ. ಯಾಕೆಂದರೆ ಅವರೆಲ್ಲ ರೆಡಿಯಾಗಿ ಕೂತು ನಮಗೆ ಅವರ ಟೈಮಿಗೆ ನಮಗೆ ಹೋಗ್ಲಿಕ್ಕೆ ಆಗೋದು. ಅದಕ್ಕೆ ನಮ್ಮನ್ನು ಕಾಯಬೇಡಿ, ಪರ್ಚೇಸ್ ಇದ್ದರೆ ನೀವು ಹೋಗಿ ಬನ್ನಿ ಅಂತೇಳಿ ಕಳಿಸೋದು ಹಾಗೆ. ಕ್ಷೇತ್ರ ಎಲ್ಲ ರೀತಿಯಲ್ಲೂ ಸಜ್ಜಾಗಿದೆ. ಎಲ್ಲ ರೀತಿಯಲ್ಲಿ ಅತಿಥಿಗಳಿಗೆಲ್ಲ ವ್ಯವಸ್ಥೆಗಳೆಲ್ಲ ಅಚ್ಚುಕಟ್ಟು ಆಗಿದೆ, ಮತ್ತು ರೂಟೀನಾಗಿ ನಡೀತಾ ಇದೆ. ಖಂಡಿತ ಎಲ್ಲರೂ ಬಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಚೆಂದ ಕಾಣಿಸ್ಬೇಕಂತ ಎಲ್ಲರಲ್ಲಿ. ಇದು ದೇವಳದ ಮ್ಯಾನೇಜರ್ ಆಗಿರುವಂಥ ಪಾರ್ಶ್ವನಾಥ್ ಜೈನ್ ಅವರ ಮಾತು. ಅವರು ನಾವು ಬಾಲ್ಯದಲ್ಲಿರುವಾಗ ಹೇಗಿತ್ತು ಅನ್ನುವಂಥದ್ದನ್ನು ಹಂಚ್ಕೊಂಡ್ರು. ಜೊತೆಗೆ ಆವತ್ತು ಆ ಒಂದು ತುಡಿತಾ ಇತ್ತು, ಇವತ್ತು ಜಾಯಿಂಟ್ ವೀಲ್ ಬಂದಿದೆ ಅಥವಾ ತೊಟ್ಟಿಲು ಬಂದಿದೆ, ತೊಟ್ಟಿಲು ರೆಡಿ ಆಗಿದೆ ಅನ್ನೋದು ತುಡಿತಾ ಇತ್ತು. ಈಗಲೂ ಅಂಥದ್ದೇ ಇದೆ, ಆದರೆ ಸ್ವಲ್ಪ ಜವಾಬ್ದಾರಿಗಳಿರ್ತವೆ. ಎಲ್ಲ ಸಂತೆ ತಿರುಗುವಂಥ ಆ ಎಂಜಾಯ್ಮೆಂಟನ್ನು ನಾವು ಮಾಡಲಿಕ್ಕಾಗದಿದ್ರು ಕೆಲಸದಲ್ಲಿ ನಾವು ನಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಿಕೊಂಡು ಎಲ್ಲವನ್ನು ಕೂಡ ಎಂಜಾಯ್ ಮಾಡ್ತಾ ಇರ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಜೊತೆಗೆ ಎಲ್ಲರನ್ನೂ ಕೂಡ ಈ ಜಾತ್ರೆಗೆ ಅವರು ಸ್ವಾಗತಿಸಿದ್ದಾರೆ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ತುಂಡಲ, ಸುದ್ದಿ ನ್ಯೂಸ್, ಧರ್ಮಸ್ಥಳ. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯಾ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ವಾಹನ ಚಲಾಯಿಸಬೇಕೆನ್ನುವ ಕನಸಿನವರಿಗೆ ಸುವರ್ಣಾವಕಾಶ. ಅತ್ಯಂತ ರಿಯಾಯಿತಿ ದರದಲ್ಲಿ ಇನ್ಶೂರೆನ್ಸ್. ಡ್ರೈವಿಂಗ್ ಕ್ಲಾಸ್ ಸೇರೋರಿಗೆ ಆಫರ್ಗಳ ಸುರಿಮಳೆ. ಮಹಿಳೆಯರಿಂದಲೇ ಚಾಲನಾ ತರಬೇತಿ. ಸಾರಥಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್, ಕಾಲೇಜ್ ರಸ್ತೆ, ಉಜಿರೆ. ಸಂಪರ್ಕಿಸಿ 9663606966 8792894116 9108317116. ಬನ್ನಿ, ಭೇಟಿ ಕೊಡಿ. ವಿಶೇಷ ಆಫರ್ಗಳೊಂದಿಗೆ ಜರ್ನಿ ಶುರು ಮಾಡಿ.